ಬಂಟ್ವಾಳದಲ್ಲಿ ಐಸಿಯು ಬಸ್ ಆರೋಗ್ಯ ಸೇವೆ ಹಾಗೂ ಕಾರ್ಮಿಕ ಕಿಟ್ ವಿತರಣೆಯಲ್ಲಿ ತಾರತಮ್ಯ ನೀತಿ ಅನುಸರಿಸಲಾಗ್ತಾ ಇದೆ ಎಂದು ಆರೋಪಿಸಿ ಮಾಜಿ ಸಚಿವ ಬೀರಮಾನತ್ ರೈ ನೇತೃತ್ವದಲ್ಲಿ ಬಿಸಿ ರೋಡಿನಲ್ಲಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ಶಾಸಕರು ಸರ್ಕಾರದ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸದೆ ತಾರತಮ್ಯ ಮಾಡ್ತಾ ಇದ್ದು ಅವರ ವಿರುದ್ಧ ತಾಲೂಕು ದಂಡಾಧಿಕಾರಿ ತಹಶೀಲ್ದಾರ್ಗೆ ದೂರು ನೀಡಿದ್ದೇವೆ. ಅದಕ್ಕೆ ಸ್ಪಂದನೆ ಸಿಗದೇ ಇದ್ದಲ್ಲಿ ಐಸಿಯು ಬಸ್ಸಿನ ಎದುರು ಅಡ್ಡಲಾಗಿ ಮಲಗಿ ಪ್ರತಿಭಟನೆ ನಡೆಸುವುದಾಗಿ ಮಾಜಿ ಸಚಿವ ಮಾನತ್ ರೈ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬೇಬಿ ಕುಂದರ್, ಸುದೀಪ್ ಕುಮಾರ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಪದ್ಮಶೇಖರ್ ಜೈನ್, ಲವೀನಾ, ವಿಲ್ಮಾ ಮೊರಾಸ್ ಮೊದಲಾದ ಪ್ರಮುಖರು ಉಪಸ್ಥಿತರಿದ್ದರು. ಬಿಜೆಪಿ ಸರ್ಕಾರಕ್ಕೆ ರಾಜೇಶ್ ನಾಯ್ಕರಿಗೆ ಶಾಸಕ ರಾಜೇಶ್ ನಾಯ್ಕರಿಗೆ ಆರೋಗ್ಯ ಇಲಾಖೆಗೆ ಪಂಚಾಯತ್ ಆದ್ರೆ ಇದು ಯಾರೋ ಕೈಗೆ ಕೊಟ್ರೆ ಅಲ್ಲಿ ಅದರಲ್ಲಿ ವಸ್ತುಗಳು ಇಲ್ಲ ಅಂತಂದ್ರೆ ಯಾರು ಜವಾಬ್ದಾರಿ? ಅದಕ್ಕೆ ಸರ್ಕಾರದ ಜವಾಬ್ದಾರಿ. ಅವ್ರು ಹೇಳ್ತಾರೆ 2,000 ಕಿಟ್ ಅಂತ ಹೇಳಿ, ನೀವು ಕೂಡ ಅದು ಪರಿಶೀಲನೆ ಮಾಡಬೇಕು. 2,000 ಕಿಟ್ ಅದು ಅಂತ ಹೇಳಿ ನಾವು ಕೊರೋನಾ ವೈರಸ್ ಬಂದಾಗ ಎಲ್ಲರೂ ಕೊಟ್ಟಿದ್ದೇವೆ 2,000 ಕಿಟ್ಟು. ಅದು ನಾವು ಸಂಗ್ರಹ ಮಾಡಿ ಆಶಾ ಕಾರ್ಯಕರ್ತರಿಗೆ ಮೊನ್ನೆ ನಮ್ಮ ಬಡಗಬೆಲ್ಲೂರಿನಲ್ಲಿ ಆಶಾ ಕಾರ್ಯಕರ್ತರ ಆರೋಗ್ಯ ವಾರಿಯರ್ಸ್ ಮೇಲೆ ಆಕ್ರಮಣವಾದರೆ ದೊಡ್ಡ ಕೇಸು ಅಂತ ಹೇಳ್ತಾರೆ. ಆಶಾ ಕಾರ್ಯಕರ್ತರು ಇಲ್ಲಿಗೆ ಹೋಗ್ತಾರೆ. ಸಿಸಿ ಕ್ಯಾಮರಾದಲ್ಲಿ ಇದೆ. ಮತ್ತೆ ಇಲ್ಲಿಂದ ಟಿ ಎಚ್ ಆಫೀಸ್ ನಿರ್ದೇಶನ ಹೋಗ್ತಾರೆ. ನೀನು ವ್ಯಾಕ್ಸಿನ್ ಕೊಡೋ ಹತ್ರ ಹೋಗ್ಬಾರ್ದು, ನೀನು ರಜೆ ಹಾಕ್ಬೇಕು. ಆಶಾ ಕಾರ್ಯಕರ್ತರು ನಾನು ನೀವು ಹೋಗಿ ಏನು ಮಾಡ್ತಿದ್ದವ್ರು? ನೀವು ಆಶಾ ಕಾರ್ಯಕರ್ತರಲ್ಲ, ಅಲ್ಲಿ ನೀವು ಜನಸೇವೆ ಮಾಡುವಂಥ ಕೆಲಸವನ್ನು ಮಾಡ್ತಿರಲ್ಲ. ಎಷ್ಟೋ ಜನ ವ್ಯಾಕ್ಸಿನ್ ಕೊಡಿಸಿದಾರಲ್ಲ ಅಂತ ನಾನು ಹೇಳಿದೆ. ಇಂಥ ಮಾತಾಡೋದು ರಾಜಧರ್ಮ ಅಂತ. ಇವರಿಂದ ನಾವು ಪಾಠ ಕಲಿಯೋದು ರಾಜಧರ್ಮದ. ಇದ ರಾಜಧರ್ಮ. ಇವರು ಎಲ್ಲ ಸಮಾನವಾಗಿ ನೋಡುವಂಥ ವ್ಯವಸ್ಥೆ ಇವರಲ್ಲಿದೆ. ರಾಜಧರ್ಮ ಅಂದರೆ ರಾಜಕೀಯ ಮಾಡೋದು ಅಂತ ಅವರ ಅರ್ಥ. ಅವ್ರ ಲೆಕ್ಕ ರಾಜಧರ್ಮ ಅಂತ ಹೇಳಿದ್ರೆ ರಾಜಕೀಯ ಮಾಡೋದು ಅಂತ. ರಾಜಧರ್ಮ ಅಂದರೆ ರಾಜಕೀಯ ಮಾಡೋದಲ್ಲ. ಎಲ್ಲರನ್ನು ಸಮಾನವಾಗಿ ಕಾಣೋದು ರಾಜಧರ್ಮ. ಎಲ್ಲ ಜಾತಿಯವ್ರನ್ನ, ಎಲ್ಲ ಧರ್ಮದವ್ರನ್ನ, ಎಲ್ಲ ಭಾಷೆಯವ್ರನ್ನ ಎಲ್ಲರನ್ನ ಒಂದೇ ರೀತಿಯಲ್ಲಿ ಕಾಣುವಂಥದ್ದೇ ರಾಜಧರ್ಮ. ಅಲ್ಲಿ ಯಾವ ಭೇದವನ್ನು ಮಾಡಬಾರ್ದು. ಮನುಷ್ಯನನ್ನು ಭೇದ ಮಾಡೋರು ಅವನು ಅರ್ಜಿ ಹಾಕಿ ಹುಟ್ಟಲಿಲ್ಲ ಈ ಸಮಾಜದಲ್ಲಿ.